ಕಾಣಿಸ್ಕೊಂಡಿತ್ತಾ, ಕೀಟದ ಬಾಧೆ ಕಾಣಿಸ್ಕೊಂಡಿತ್ತಾ ಕೇಳಿ ನಿಮಗೆ ಅದರ ಬಗ್ಗೆ ನಾನು ಯಾವ ಒಂದು ಕೀಟ ನಿಮಗೆ ಬಾಧೆ ಮಾಡಿರ್ಬೋದು, ಅದಕ್ಕೆ ಯಾವ ರೀತಿಯಲ್ಲಿ ನಿಯಂತ್ರಣವನ್ನು ಕೈಗೊಳ್ಳಬೇಕು ಅಂತೇಳಿ ತಿಳಿಸ್ಕೊಡ್ತೇನೆ. ಭತ್ತದ ಕೃಷಿಕರು, ನಿಮ್ಮಲ್ಲಿ ಇಳುವರಿ ಎಷ್ಟು ಬರ್ತಾ ಇದೆ ಒಂದು ಎಕರೆಯಲ್ಲಿ? ಸಾಮಾನ್ಯವಾಗಿ ನೀವು ನಾಟಿ ಮಾಡಿದ್ರಲ್ಲಿ ಎಷ್ಟು ಬರ್ತಾ ಇದೆ? ಬಿತ್ತನೆ ಮಾಡ್ತೀವಿ. ಬಿತ್ತನೆಯಲ್ಲಿ ನಿಮ್ಗೆ ಎಷ್ಟು ಇಳುವರಿ ಬರ್ತಾ ಇದೆ? ಅಕ್ಕಿ ಲೆಕ್ಕದಲ್ಲ, ಭತ್ತ ಎಷ್ಟು? ಒಂದು 12-15 ಕ್ವಿಂಟಲ್ ಬರ್ತದ? 14-13 ಕ್ವಿಂಟಲ್ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 28 ಕ್ವಿಂಟಲ್ 30 ಕ್ವಿಂಟಲ್ ಇಳುವರಿ ಬರ್ತಾ ಇದೆ. ಕೆಲವು ರೈತರು, ಪ್ರಶಸ್ತಿ ವಿಜೇತ ರೈತರುಗಳಿಗೆ 28 ಕ್ವಿಂಟಲ್ ಇಳುವರಿ, 29 ಕ್ವಿಂಟಲ್ ಇಳುವರಿಯನ್ನು ಪಡೆದಂಥ ರೈತರಿದ್ದಾರೆ. ಅಂದರೆ ನೀವು ಹೇಳ್ತಕ್ಕಂಥದ್ದು ಒಂದು ಎಕರೆಯಲ್ಲಿ ನಿಮ್ಗಿಂತ ಡಬಲ್ ಇಳುವರಿ ಬರ್ತಾ ಇದೆ ಅಂತ ಆಯ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವೇನಾದರೂ ಒಂದು ಪ್ರಯತ್ನ ಪಟ್ಟರೆ ಈ ಎಲ್ಲ ತಾಂತ್ರಿಕತೆಗಳನ್ನು ನೀವು ಅಳವಡಿಸ್ಕೊಂಡು ಮಾಡಿದರೆ ಖಂಡಿತ ನಿಮಗೆ 20 ಕ್ವಿಂಟಲ್ ಮೇಲ್ಪಟ್ಟ ಇಳುವರಿಯನ್ನು ತಗೊಳ್ಬೋದು. ಮಾಡೋ ಕೆಲಸ ಅಷ್ಟೇ, ಆದರೆ ಮಾಡುವಾಗ ಸ್ವಲ್ಪ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಬೇಕು. ಏನು ಕ್ರಮಗಳನ್ನು ನಾವು ಹೇಳ್ತಾ ಇದ್ದೀವಿ ಅವುಗಳನ್ನು ನೀವು ಅನುಸರಿಸಿ, ಏನು ಗೊಬ್ಬರಗಳು ಕೊಡಲಿಕ್ಕೆ ಹೇಳ್ತೀವಿ ಕಾಲ ಕಾಲಕ್ಕೆ ಆ ಪ್ರಕಾರ ಗೊಬ್ಬರ ಕೊಟ್ಟರೆ ಖಂಡಿತ ನಿಮಗೆ ಆ ಒಂದು ಪ್ರಯೋಜನ ಸಿಗ್ತದೆ. ಮತ್ತು ಭತ್ತದಲ್ಲಿ ನಿಮಗೆ ದೊಡ್ಡ ಸಮಸ್ಯೆ ಕಳೆಗಳಲ್ಲ. ಕಳೆ ಬಿತ್ತನೆ ಗದ್ದೆಯಲ್ಲಿ ಕೂಡ ಕಳೆ, ಬೀಜ ಬಿತ್ತಿದ ಮರುದಿನವೇ ಕಳೆನೂ ಕೂಡ ಮೊಳಕೆ ಹೊಡೆದು ಬರ್ತದಲ್ಲ. ಸೊ ಇದಕ್ಕೆ ಕೂಲಿ ಆಳುಗಳು ಹಾಕಿದರೆ ನಿಮಗೆ ವರ್ಕೌಟ್ ಆಗೋದಿಲ್ಲ. ಎಷ್ಟಿದೆ ಕೂಲಿ ಇಲ್ಲೆಲ್ಲ ಭತ್ತ ಗದ್ದೆಯಲ್ಲಿ ಕೆಲಸ ಮಾಡೋ ಕೂಲಿಗಳಿಗೆ? ಎಷ್ಟು? ಹೆಂಗಸರಿಗೆ 300, 500. ಅದು ಇವತ್ತಿನ ದಿನದಲ್ಲಿ ಆ ಖರ್ಚು ಜಾಸ್ತಿ ಆಗ್ತದೆ ನೋಡಿ. ಇದಕ್ಕೆ ಸುಲಭವಾಗಿ ನೀವು ಕಳೆನಾಶಕಗಳನ್ನು ಬಳಕೆ ಮಾಡಬಹುದು. ಭತ್ತದ ಬೆಳೆಗಾಗಿಯೇ ಕಳೆನಾಶಕಗಳನ್ನು ಮಾಡಿದ್ದಾರೆ. ಸಾಥಿ ಅಂತಕ್ಕಂಥ ಒಂದು ಕಳೆನಾಶಕ ಇದೆ, ಪೈರಜೋಸಲ್ಫಿರಾನ್ ಅಂತೇಳಿ ಒಂದು ಕಳೆನಾಶಕ ಸಿಗ್ತದೆ. 80 ಗ್ರಾಮ್, ಕೇವಲ 80 ಗ್ರಾಮ್ ಒಂದು ಚಾವಡಿ ಎಷ್ಟು ಪ್ಯಾಕೆಟಲ್ಲಿ ಬರ್ತದೆ? 100 ಗ್ರಾಮ್ ಬರ್ತದಲ್ಲ, ಅಷ್ಟು ಪುಡಿ ಒಂದು ಪ್ಯಾಕೆಟಲ್ಲಿ ಬರ್ತದೆ. ಇದನ್ನು ನಾಟಿಯಾದ ಗದ್ದೆಯಲ್ಲಿ ನಾಟಿಯಾದ 3 ರಿಂದ 5 ದಿನದೊಳಗಡೆ, ಎಷ್ಟು ದಿನದೊಳಗಡೆ? 5 ದಿನದ ಒಳಗಡೆ ಹಾಕಬೇಕು. ಗದ್ದೆಯಲ್ಲಿರುವ ನೀರೆಲ್ಲ ತೆಗಿಬೇಕು. ಮಳೆ ಇಲ್ಲ, ಒಂದು ನಾಟಿಯಾದ 3 ರಿಂದ 5 ದಿನದಲ್ಲಿ ಯಾವತ್ತು ಮಳೆ ಕಮ್ಮಿ ಇದೆ ನೋಡ್ಕೋಬೇಕು. ಆವತ್ತು ಸುಮಾರು ಒಂದು 20 ರಿಂದ 25 kg ಕೊಯ್ಯದಲ್ಲಿ ಮಿಕ್ಸ್ ಮಾಡಬೇಕು. ಆ ಪುಡಿಯನ್ನು ಕೊಯ್ಯದಲ್ಲಿ ಸಾತಿ ಪುಡಿಯನ್ನು ಮಿಕ್ಸ್ ಮಾಡಿ 1 ಎಕರೆ ಜಾಗಕ್ಕೆ ಅದನ್ನೇ ಎಚ್ಚಬೇಕು. ಯಾಕೆ ಮಳೆಯಲ್ಲಿ ಮಿಕ್ಸ್ ಮಾಡಬೇಕು? 80 ಗ್ರಾಮ್ 1 ಎಕರೆಗೆ ಹಾಕ್ಲಿಕ್ಕೆ ಆಗ್ತದಾ? ಸ್ವಲ್ಪ ಪುಡಿ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಅದೆಲ್ಲ ಕಡೆಗೂ ಪ್ರಸಾರ ಆಗಬೇಕು ಅಂತೇಳಿ ಒಂದು 20 kg ಕೊಯ್ಯದಲ್ಲಿ ಅದನ್ನು ಮಿಕ್ಸ್ ಮಾಡಿ ಹಿಂದೆ ಹಾಕಿ ಬರಬೇಕು. ಯಾವುದೇ ಕಾರಣಕ್ಕೆ ಹಾಕಿದ ಜಾಗದಲ್ಲಿ ಕಾಲಿಡಬಾರ್ದು. ಎಲ್ಲಿ ನೀವು ಹಾಕಿರ್ತೀರಲ್ಲ ಅದು ಒಂದು ಎಣ್ಣೆ ಪದರವನ್ನು ಬಿಡ್ತದೆ ಆ ಮರಳ ಮೇಲೆ ಕೂತ್ಕೊಂಡು. ಅದು ಆ ಪದರದಲ್ಲಿ 24 ತಾಸು ಒಂದು ದಿನ. ಇವತ್ತು ನೀವು 8 ಗಂಟೆ ಬೆಳಿಗ್ಗೆ ಹಾಕಿದರೆ ಮರುದಿನ 8 ಗಂಟೆವರೆಗೆ ಆ ಗದ್ದೆಗೆ ನೀರನ್ನು ಬಿಡಬಾರ್ದು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. 24 ತಾಸು ಗಂಟೆ ಅದು ಹೊರಗಡೆ ಹೋಗಬಾರ್ದು ಆ ನೀರು. ಆ ರೀತಿಯಲ್ಲಿ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಭತ್ತದಲ್ಲಿ ಬರುವಂಥ ಅನೇಕ ಕಳೆಗಳು ಭಾಳ ಕಡಿಮೆ ಆಗ್ತದೆ. ಮತ್ತು ಬೇಕಾದರೆ ಒಂದು 2 ಜನ 3 ಜನ ನಿಮ್ಮ ಕೂಲಿ ಆಳುಗಳು ಅಥವಾ ನೀವೇ ಕಳೆ ತೆಗೆದರೆ ಸಾಕಾಗ್ತದೆ. ಇದರಿಂದ ನಿಮಗೆ ಭಾಳ ಲಾಭ ಇದೆ. ಸಾಮಾನ್ಯ ಅದು 80 ಗ್ರಾಮ್ ಪುಡಿಗೆ 280 ರೂಪಾಯಿನೋ 320 ರೂಪಾಯಿನೋ ಆಗ್ತದೆ ಇವತ್ತಿನ ರೇಟಲ್ಲಿ. ಹಾಕಲಿಕ್ಕೆ ಒಬ್ಬನ ಕೂಲಿ.
ಭಾಳ ಹೊತ್ತು ಬೇಡ, ಒಂದು ಅರ್ಧ ದಿನನೂ ಬೇಡ, ಒಂದು ಎಕರೆ ಹಾಕಿ ಒಂದು 3-4 ಎಕರೆ ಇದೆ, ಒಬ್ಬ ಆಳು ತಗೊಂಡ್ರೆ ಒಂದು ದಿನದಲ್ಲಿ ಹಾಕಿ ಬಿಡ್ತಾನೆ. ಇದು ಯಾರಾದರೂ ಬಳಕೆ ಮಾಡಿದ್ದೀರಾ? ಕಳೆನಾಶಕ ಯಾರಾದರೂ ಬಳಕೆ ಮಾಡಿ ನೋಡಿದ್ದೀರಾ? ದಯಮಾಡಿ ನೋಡಿ, ತುಂಬ ಪರಿಣಾಮಕಾರಿಯಾಗಿ ಮಾಡ್ತದೆ. ಮತ್ತೊಂದು ಕಳೆನಾಶಕ ಇದೆ, ಬೂಟಾಕ್ಲೋರ್ ಅಂತೇಳಿ. ಇದು ಎಕರೆಗೆ 1 ಲೀಟರ್ ಬಳಕೆ ಮಾಡಬೇಕಾಗುತ್ತೆ. ಇದನ್ನು ಕೂಡ ಸುಮಾರು 25 kg ಮರಳಲ್ಲಿ 1 ಲೀಟರ್ನ ಮಿಕ್ಸ್ ಮಾಡಿ ಇದೇ ರೀತಿಯಲ್ಲಿ ಎತ್ತಾ ಬರಬೇಕು. ಇದು ಕೂಡ ಉದಯ ಪೂರ್ವ ಕಳೆನಾಶಕ ಅಂತ ಕರಿತೀವಿ. ಇದನ್ನು ಕೂಡ ನೀವು 3-5 ದಿನದ ಒಳಗಡೆ ಭತ್ತದ ಗದ್ದೆಯಲ್ಲಿ ಬಳಸಿದ್ದೇ ಆದಲ್ಲಿ ಕಳೆಯಿಂದ ನಿಮಗೆ ಮುಕ್ತಿಯನ್ನು ಪಡಿಬೋದು. ದಯಮಾಡಿ ಕಳೆನಾಶಕಗಳನ್ನು ನೀವು ಜಾಗರೂಕತೆಯಿಂದ ಬಳಕೆ ಮಾಡಬೇಕಾಗ್ತದೆ. ನೀವು ತೋಟದಲ್ಲೆಲ್ಲ ಕಳೆನಾಶಕ ಬಳಕೆ ಮಾಡ್ತಾರಲ್ಲ, ಗ್ರಾಮಾಕ್ಸೋನ್ ಯಾವುದು, ರೌಂಡ್ ಅಪ್ ಮಾಡೋದಿಲ್ಲಲ್ಲ ಇಲ್ಲ. ಈಗ ನಮ್ಮ ಕಳೆ ತೆಗಿಲಿಕ್ಕೆ ಭಾಳ ಕಷ್ಟ ಅಲ್ಲ, ಹಾಗಾಗಿ ಕಳೆನಾಶಕಗಳನ್ನ ಬಳಕೆ ಮಾಡೋದು ರೂಢಿಯಲ್ಲಿದೆ. ಇಲ್ಲ, ಆ ಥರ ಏನು ಕಂಡು ಬಂದಿಲ್ಲ. ವಿಜ್ಞಾನಿಗಳು ಕೇಳಿದಾಗ ಅದು 24 ತಾಸವರೆಗೆ ಅದು ನ್ಯೂಟ್ರಲೈಸ್ ಆಗಿ ಹೋಗುತ್ತೆ. ಅದರಿಂದ ಏನು ತೊಂದರೆ ಇಲ್ಲ, ಮಣ್ಣಿಗಾಗಿ ಮಣ್ಣಿನ ಒಂದು ಸೂಕ್ಷ್ಮ ಜೀವಿಗಳಿಗೆ ಯಾವುದೇ ತೊಂದರೆ ಇಲ್ಲ. ಇದೇನು ಅಂತಂದರೆ ಸಸ್ಯ ಅಂತರ್ಗತವಾಗಿ ಹೋಗ್ತದೆ. ಸಸ್ಯ ಹಾಕಿದ ಕೂಡಲೇ ಹೀರ್ಕೊಂಡು ಸಸ್ಯ ಸಾಯ್ತದೆ. ಆದರೆ ಆ ರೌಂಡಪ್ಪನ ನನ್ನ ಭತ್ತಕ್ಕೆ ಹೊಡಿಬಾರ್ದು, ಅದು ಕಳೆನಾಶಕ, ಇದು ಕಳೆನಾಶಕ. ಆದರೆ ಅದು ನೋಡಿದ್ರೆ ಈ ಭತ್ತದ ಗಿಡದೂ ಸುಟ್ಟೋಗ್ತದೆ. ಅದು ನೆನಪಿಟ್ಕೋಬೇಕು, ಕರೆಕ್ಟಾಗಿ ಕೇಳ್ಕೋಬೇಕು. ಭತ್ತಕ್ಕೆ ಬೇರೆ ಇದೆ, ಅದನ್ನು ಮಾತ್ರ ಉಪಯೋಗ ಮಾಡಬೇಕು. ತೋಟದಲ್ಲಿ ಈ ರೌಂಡಪ್ಪು ಏನು ಗ್ರಾಮಾಕ್ಸೋನ್ ಎಲ್ಲ ಇದೆಯಲ್ಲ, ಯಾವುದೇ ಹಸಿರು ಇದ್ರೂ ಕೂಡ ಅದು ಕೊಂದು ಬಿಡ್ತದೆ. ಹಸಿರು ಗಿಡಗಳು ಯಾವುದೇ ಇದ್ರು, ಅದಕ್ಕಾಗಿ ಅದು ನಾನ್ ಸೆಲೆಕ್ಟಿವ್ ಅಂತಾರೆ, ಅಂದರೆ ಆಯ್ಕೆ ಇಲ್ಲ, ಅದಕ್ಕೆ ಎಲ್ಲದೂ ಸಾಯಿಸ್ತದೆ. ಈ ಭತ್ತದ ಗದ್ದೆಯಲ್ಲಿ ಬಳಕೆ ಮಾಡುವಂಥ ಕಳೆನಾಶಕಗಳನ್ನೇ ನೀವು ಬಳಕೆ ಮಾಡಿಕೊಡ್ಬೇಕು. ದಯವಿಟ್ಟು ಇದಕ್ಕೆ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗಳನ್ನು ನೀವು ಕೃಷಿ ಇಲಾಖೆಯೊಟ್ಟಿಗೆ ಸಂಪರ್ಕ ಇಟ್ಕೊಂಡು ಮಾಡ್ಕೊಳ್ಬೇಕು. ಇನ್ನೇನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಕೃಷಿಯಲ್ಲಿ ನೀವು ಕಂಡುಬರುವಂಥ ಏನು ತೊಂದರೆಗಳು, ದಯವಿಟ್ಟು ಏನಾದರೂ ಪೋಷಕಾಂಶಗಳು ಕೊಡುವ ಬಗ್ಗೆ ಆಗಲಿ, ಏನಾದರೂ ನಿಮಗೆ ಮಾಹಿತಿಯ ಅಗತ್ಯ ಇದ್ದರೆ. ಜಯ ಗಣಪತಿ ಗಣಗಳ ಅಧಿಪತಿ, ನೀಡು ನೀ ಸನ್ಮತಿ, ಬೆನಕನ್ನವ ಶಕ್ತಿ ವಿನಾಯಕನೇ, ನಮೋ ನಮಃ. ವಿಘ್ನ ಕಳೆವ ವರ ಕೊಡುವ, ನರ್ತನ ಗಣಪತಿ ಸುಂದರ ಗಣಪತಿ, ಅಷ್ಟವಿಧ ಗಣಪತಿ ಆರಾಧನೆ. ನರ್ತನ ಗಣಪತಿ ಸುಂದರ ಗಣಪತಿ, ಅಷ್ಟವಿಧ ಗಣಪತಿ ಆರಾಧನೆ. ತಂದೆಯುವವನೇ ತಾಯಿಯುವವನೇ, ಸಲಹುವ ಪಾಡಲು ಪಾಸನೆ. ವಿದ್ಯೆಯನ್ನು ಶುದ್ಧ ಬುದ್ಧಿಯನ್ನು ತಕ ಧೈರ್ಯವ ಕೊಡುವನು ಗಣೇಶನು. ವಿದ್ಯೆಯನ್ನು ಶುದ್ಧ ಬುದ್ಧಿಯನ್ನು ತಕ ಧೈರ್ಯವ ಕೊಡುವನು ಗಣೇಶನು. ಜಯ ಜಯ ಗಣಪತಿ ಗಣಗಳ ಅಧಿಪತಿ, ನೀಡು ನೀ ಸನ್ಮತಿ, ಬೆನಕನೆ ನವ ಶಕ್ತಿ ವಿನಾಯಕನೇ, ನಮೋ ನಮಃ. ವಿಘ್ನ ಕಳೆವ ವರ ಕೊಡುವ. ಶ್ರೀ ಯುಟಿ ಖಾದರ್ ಅವರು ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೂಗುಚ್ಛೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೋರುತ್ತೇವೆ. ಸರ್ಕಾರದಲ್ಲಿ ಆಯವ್ಯಯ ಮಂಡನೆ ಆಗ್ತದೆ.
ಆಯವ್ಯಯ ಮಂಡನೆ ಸಮಯದಲ್ಲಿ ಬಹಳಷ್ಟು ಹೊಸ ಯೋಜನೆಗಳು ಪ್ರಸ್ತಾವನೆ ಆಗುತ್ತೆ. ಎಲ್ಲ ಇಲಾಖೆಗಳಲ್ಲೂ ಬಹಳ ಸುಮಾರು ಯೋಜನೆಗಳು ಘೋಷಣೆ ಆಗ್ತವೆ. ಬಟ್ ನಾವು ರೈತಾಪಿ ಜನಕ್ಕೆ ಹೋದಾಗ ಈ ಸುಮಾರು ಯೋಜನೆಗಳ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಕೃಷಿ ಮತ್ತು ಕೃಷಿ ಸಂಬಂಧಪಟ್ಟ ಇಲಾಖೆಗಳನ್ನೆಲ್ಲ ಎಲ್ಲ ಒಗ್ಗೂಡಿಸಿ ಒಂದೇ ಸೂರಿನಡಿ ಒಂದೇ ಕಡೆ ಮಾಹಿತಿ ಕೊಡಲಿಕ್ಕೆ ಕಳೆದ 5 ವರ್ಷದಿಂದ ಈ ಒಂದು ಕಳೆದ ಸರ್ಕಾರದವರು ಪ್ರಾರಂಭ ಮಾಡಿ ಈ ಯೋಜನೆ ರೈತರು ನಮ್ಮ ಸರ್ಕಾರಿ ಕಚೇರಿಗಳು ಬರೋದಲ್ಲ, ಬಟ್ ಸರ್ಕಾರಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗ್ಲಿಕ್ಕೆ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ ಮತ್ತೆ ಶಿಕ್ಷಣ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಎಲ್ಲ ಅಧಿಕಾರಿಗಳು ಪ್ರತಿ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿ ತಮ್ಮ ಕಾರ್ಯಕ್ರಮಗಳು ಅಂದರೆ ಇಲಾಖೆಯಲ್ಲಿರೋ ಕಾರ್ಯಕ್ರಮಗಳು ತಮ್ಮೊಟ್ಟಿಗೆ ಹಂಚ್ಕೊಳ್ಳಲಿಕ್ಕೆ ಬರ್ತಾರೆ. ಅದೇ ರೀತಿ ವಿಜ್ಞಾನಿಗಳು ಬಹಳಷ್ಟು ತಂತ್ರಜ್ಞಾನಗಳು ಪ್ರತಿ ವರ್ಷ ಹೊಸ ತಂತ್ರಜ್ಞಾನಗಳು, ಭತ್ತದ ಬೆಳೆ ಆಗಿರ್ಬೋದು, ತೋಟಗಾರಿಕೆ ಬೆಳೆ ಆಗಿರ್ಬೋದು, ಎಲ್ಲ ಪಶುಸಂಗೋಪನೆ ಆಗಿರ್ಬೋದು, ಹೊಸ ಹೊಸ ಟೆಕ್ನಾಲಜೀಸ್ ಸಹ ಕಂಡುಹಿಡಿತಾರೆ. ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು. ಈ ಎಲ್ಲ ತಂತ್ರಜ್ಞಾನಗಳ ಮಾಹಿತಿಯನ್ನು ಕೊಡ್ಲಿಕ್ಕೂ ಸಹ ವಿಜ್ಞಾನಿಗಳು ಈ ಒಂದು ತಂಡದೊಟ್ಟಿಗೆ ಬರ್ತಾರೆ. ಸೊ ಇದರಲ್ಲಿ 3 ಘಟಕಗಳು ಇರ್ತವೆ. ಒಂದು, ನಮ್ಮ ಇಲ್ಲಿ ಕೃಷಿ ರಥ ಇದೆ. ಈ ಸಮಗ್ರ ಕೃಷಿ ರಥದಲ್ಲಿ ನಮ್ಮ ಪ್ರಮುಖ ಯೋಜನೆಗಳನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಿರ್ತೇವೆ. ಅದರೊಟ್ಟಿಗೆ ಅಧಿಕಾರಿಗಳು ಪಂಚಾಯತಿಗೆ ಬರ್ತಾರೆ. ಪಂಚಾಯತಿಯಲ್ಲಿ ಸಂವಾದ ಕಾರ್ಯಕ್ರಮ ಆಗ್ತದೆ. ಪಂಚಾಯತಿ ಸದಸ್ಯರಾಗಿರ್ಬೋದು ಮತ್ತೆ ರೈತರೊಟ್ಟಿಗೆ ಆಗಿರ್ಬೋದು ಸಂವಾದ ಕಾರ್ಯಕ್ರಮ ನಡೀತದೆ. ಈ 2 ದಿನ ಪ್ರತಿ ಪಂಚಾಯತಿ ಭೇಟಿ ಆದ ನಂತರ 3ನೇ ದಿನ ಹೋಬಳಿ ಮಟ್ಟದಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡ್ತೇವೆ. ಮತ್ತೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ವೇದಿಕೆ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲ ಇಲಾಖೆ ಅಧಿಕಾರಿಗಳಿರ್ತಾರೆ, ವಿಜ್ಞಾನಿಗಳಿರ್ತಾರೆ, ಮತ್ತೆ ರೈತರು ಸಹ. ಸೊ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನು ನೀವು ಅಲ್ಲಿ ಕೇಳಬಹುದು. ಮತ್ತೆ ಇಲಾಖೆಯವರು ಸಹ ನಿಮಗೆ ಆ ಒಂದು ಸಮಸ್ಯೆಗೆ ತಕ್ಕಂತೆ ಪರಿಹಾರ ನೀಡತಕ್ಕದ್ದು. ಸೊ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೋತೀವಿ. ಅದೇ ರೀತಿ ಈ ವರ್ಷನೂ ಸಹ ಹಮ್ಮಿಕೊಂಡಿದ್ದೀವಿ. ಸೊ ಇದರ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು. ಯಾಕಂದ್ರೆ ಅಧಿಕಾರಿಗಳು ನಾವು ತಗೊಂಡಾಗ ಪರ್ಸೆಂಟೇಜ್ ತಗೊಂಡಾಗ 25-30% ಭರ್ತಿ ಆಗಿರೋದು. ಈಗ ನಮ್ಮ ಕೃಷಿ ಇಲಾಖೆಗೆ ನಾವು ಜಿಲ್ಲಾ ಮಟ್ಟದ ಒಂದು ಚಿತ್ರಣ ತಗೊಂಡಾಗ 215 ಹುದ್ದೆಗಳಿದ್ದಾವೆ. ಅದರಲ್ಲಿ ಕೇವಲ 60 ಹುದ್ದೆಗಳು ಮಾತ್ರ ಭರ್ತಿ ಆಗಿದ್ದಾವೆ. ಸೊ ಇದರಿಂದ ನಾವು ನಿಮ್ಮ ಎಲ್ಲ ರೈತರ ಜಮೀನಿಗೆ ಬಂದು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ನಾವೇನ್ ಮಾಡಿದ್ವಿ, ಈಗ ರೈತ ಸಂಪರ್ಕ ಕೇಂದ್ರ ಪ್ರತಿ ಹೋಬಳಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ. ಈ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಬಂದು ಮಾಹಿತಿಯನ್ನು ಪಡ್ಕೋಬಹುದು. ಸೊ ಅದರಲ್ಲಿ ಕೃಷಿ ಅಧಿಕಾರಿಗಳು ಬರ್ತಾರೆ, ಮತ್ತೆ ಇತರೆ ಅಧಿಕಾರಿಗಳು ಸಂತೆ ದಿನ ಬಂದು ಅಲ್ಲಿ ಕೂತ್ಕೋತಾರೆ, ಮತ್ತೆ ಅವರು ಸಹ ನಿಮಗೆ ಅವರ ಕಾರ್ಯಕ್ರಮಗಳು ಮಾಹಿತಿ ಕೊಡ್ತಾರೆ. ಸೊ ದಯವಿಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಪ್ರಯೋಜನ ಪಡ್ಕೋಬೇಕಂತ ನಾನು ಕೇಳ್ಕೊಳ್ತಾ ಮಾನ್ಯ ಸಚಿವರಿಗೆ ಈ ಕಾರ್ಯಕ್ರಮ ಉದ್ಘಾಟಿಸಿ ಒಂದೆರಡು ಮಾತಾಡಲಿಕ್ಕೆ ನಾನು ಕೋರುತ್ತಾ ನನ್ನ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೀನಿ.
ರಾಜ್ಯಕ್ಕೆ ಮತ್ತು ದೇಶಕ್ಕೆ ವಿಶೇಷ ಶಕ್ತಿ ಕೊಡುವಂಥ ಒಂದು ಇವತ್ತು ಕ್ಷೇತ್ರವಾಗಿದೆ. ಕೃಷಿಗೆ ಸಂಬಂಧಪಟ್ಟಾಗೆ ಈ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ವಿಚಾರಗಳಿದ್ದರೂ ಕೂಡ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಇರಲಿ, ಬಹುಶಃ ನಮ್ಮ ಬಯಲುಸೀಮೆ ಪ್ರದೇಶಗಳಿರಲಿ, ಮಲೆನಾಡು ಪ್ರದೇಶದಲ್ಲಿ ಎಲ್ಲವೂ ಕೂಡ ಬಹುಶಃ ಕೃಷಿಗೆ ವಿಶೇಷ ಮಹತ್ವ ಕೊಡುವಂಥದ್ದು. ಆ ಕಡೆಗಳೆಲ್ಲ ನಾನು ಕೋಲಾರದ ಉಸ್ತುವಾರಿ ಸಚಿವನಾಗಿದ್ದೆ, ಚಾಮರಾಜನಗರದ ಉಸ್ತುವಾರಿ ಸಚಿವನಾಗಿದ್ದೆ. ಕೃಷಿ ಮಾಡೋದವರು ಯಾರು ಕೂಡ ಅಲ್ಲಿ ಇಲ್ಲ. ಕೃಷಿ ಇಲ್ಲದ ಸಣ್ಣ 1 ಎಕರೆ ಇರಲಿ, ಅರ್ಧ ಎಕರೆ ಇರಲಿ, ಇಡೀ ಅರ್ಧ ಎಕರೆಯಲ್ಲಿ ಅವನು ಅದ್ಭುತವಾಗಿ ಇವತ್ತು ಕೃಷಿ ಮಾಡೋದು ನಾವು ಇವತ್ತು ನೋಡಿದ್ದೇವೆ. ಹಾರ್ಟಿಕಲ್ಚರ್ನ ವಿಚಾರ ನಾವು ಇವತ್ತು ನೋಡಿದ್ದೇವೆ. ಇವತ್ತು ಬಹುಶಃ ನಮ್ಮ ಮಾವಿನಕಾಯಿ, ಬೇರೆ ಬೇರೆ ನಮ್ಮ ತರಕಾರಿಗಳು ವಿಶ್ವಕ್ಕೆ ಹೋಗ್ತದೆ. ಶ್ರೀನಿವಾಸ ಕೋಲಾರದಿಂದ ನಮ್ಮ ದೇಶಕ್ಕೆಲ್ಲ ಫಾರಿನ್ಗೆ ಹೋಗುವಂಥ ಹಲವಾರು ನಾವು ಅಲ್ಲಿ ಮಾವಿನ ತೋಟ ನೋಡುವುದು ಬಹಳ ಸುಂದರವಾಗಿದೆ. ಹತ್ತಿದು ತೋಟಗಳೆಲ್ಲ ನಾವು ಇವತ್ತು ನೋಡೋದು. ಇಲ್ಲಿ ಸ್ವಲ್ಪ ಈ ಕಡೆ ಪ್ರದೇಶ ಸ್ವಲ್ಪ ಇವತ್ತು ಕಡಿಮೆ ಆದ ಕಾರಣ ಸರ್ಕಾರ ಇವತ್ತು ಹಲವಾರು ಯೋಜನೆಗಳು ಜನರಿಗೆ ಇವತ್ತು ಕೊಟ್ಟಿದೆ. ಬಹುಶಃ ಇಂದಿನ ನಮ್ಮ ಸರ್ಕಾರ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಭಾಗ್ಯ ಎಂಬ ಯೋಜನೆ ತಂದು ಯಾವುದೆಲ್ಲ ಯೋಜನೆ ಸಾಧ್ಯ ಇದೆ. ಬಹುಶಃ ಇವತ್ತು ಬಿತ್ತನೆ ಬೀಜ ಒದಗಿಸುವಂಥದ್ದು, ಸರಿಯಾದ ಸಮಯದಲ್ಲಿ ಇವತ್ತು ಆ ಒಂದು ಮೆನ್ಯೂಲ್ ಒದಗಿಸುವಂಥದ್ದು, ಇಂಗು ಗುಂಡಿಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಇಂಗು ಗುಂಡಿಗೆ ತೆಗಿಬೇಕಂದ್ರೆ ನೀರನ್ನು ಸಂರಕ್ಷಣೆ ಮಾಡಬೇಕು, ತೆಗಿಬೇಕಂತೇಳಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಸಲಕರಣೆಗಳು, ದೊಡ್ಡ ದೊಡ್ಡ ತೋಟ ಇದ್ದವರಿಗೆ ಕೃಷಿ ಮಾಡೋರಿಗೆ ಸಲಕರಣೆ ಸ್ವಂತ ಇತ್ತು. ಸಣ್ಣ ಸಣ್ಣ ಕೆಲಸ ಮಾಡೋರಿಗೆ 1 ದಿವಸ 2 ದಿವಸ ಬೇಕಾದ ಸಲಕರಣೆಗಳು ಸಿಗ್ತಾ ಇರಲಿಲ್ಲ. ಅವಶ್ಯ ಬೇರೆ ಬಾಡಿಗೆ ತಗೊಳ್ಬೇಕಾದ್ರೆ ಭಾಳಷ್ಟು ದುಡ್ಡು ಕೊಟ್ಟು ತಗೊಳ್ಬೇಕು, ಸರಿಯಾದ ಸಮಯದಲ್ಲಿ ಸಿಕ್ಕುವುದಿಲ್ಲ. ಯಾರು ಬಲಿಷ್ಠವಾಗಿದ್ದಾನೆ ಅವನು ತಗೊಳ್ಳೋದ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ಸರ್ಕಾರ ಇವತ್ತು ಒಂದು ಕೇಂದ್ರಕ್ಕೆ ನಾವು ಸರ್ಕಾರ ಕೊಟ್ಟು ಅಲ್ಲಿಂದಲೇ ನೇರವಾಗಿ ಬಾಡಿಗೆ ಕೊಡೋದ ವ್ಯವಸ್ಥೆ ಕೂಡ ಇದ್ದಾಗಿದೆ. ನಮ್ಮ ಈ ಕ್ಷೇತ್ರಕ್ಕೆ ಯಾರು ಏಜೆನ್ಸಿ ಈ ಪ್ರದೇಶಕ್ಕೆ ನಮ್ಮ ಸರ್ಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರವಣ ಸಂಘ ಏನಿದೆ ಅವ್ರ ಹತ್ರ ನಾವೇನೆಲ್ಲ ಕೊಟ್ಟಿದ್ದೇವೆ. ಟಿಲ್ಲರ್, ಟ್ರ್ಯಾಕ್ಟರ್, ಗ್ರಾಸ್ ಕಟ್ಟರ್, ಸ್ಪ್ರೇಯರ್, ಕಟ್ ಆಫ್ ಮಾಡುವಂಥದ್ದು. ಒಬ್ಬ ರೈತರಿಗೆ ಏನೆಲ್ಲ ಬೇಕಾ ಅದನ್ನೆಲ್ಲ ಸರ್ಕಾರ ಉಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆ ಯೋಜನೆಗೆ ನಾವು ಸರ್ಕಾರ ಕೊಟ್ಟಿದೆ. ಇದನ್ನು ಯಾರಿಗೆ ಅಗತ್ಯ ಬಂದಾಗ ಕೃಷಿ ರೈತರಿಗೆ ಮುಟ್ಟಿಸುವಂಥ ಅವರು ಅಲ್ಲಿ ಅರ್ಜಿ ಕೊಟ್ಟರೆ ಆ ಸಮಯದಲ್ಲಿ ಅವರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಮಾಡುವಂಥದ್ದು. ಯಾಕಂತ ಹೇಳಿದರೆ ಇವತ್ತು ಶ್ರೀ ಧರ್ಮಸ್ಥಳ ಸಂಘ ಅತ್ಯುತ್ತಮವಾಗಿ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸ್ತಾರೆ ಎಂಬ ಆ ವಿಶೇಷವಾದ ಉದ್ದೇಶ ಇತ್ತು ಮುಟ್ಟಿಸುವಂಥದ್ದು. ಅವರು ಎಷ್ಟು ಚಾರ್ಜ್ ಮಾಡಬೇಕು? ಮಾರ್ಕೆಟ್ಗಿಂತ 50% ರೇಟ್ನಲ್ಲಿ ಇವತ್ತು ಇಲ್ಲದಿದ್ದರೆ ಅವ್ರಿಗೊಂದು ಟಿಲ್ಲರ್ ಬೇಕು, ಎಷ್ಟು ಕೊಡಬೇಕು, ಅಥವಾ ಒಂದು ಕಟ್ಟರ್ ಬೇಕು, ಎಲ್ಲಿಂದ ಸಿಕ್ಕುವಂಥದ್ದು. ಇದೆಲ್ಲ 50%ನಲ್ಲಿ ಇವತ್ತು ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಫಸ್ಟ್ ಟೈಮ್ ಇಂದಿನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡುವಂಥದ್ದು. ಈ ಸರ್ಕಾರ ಅದನ್ನೆಲ್ಲ ಇವತ್ತು ಮುಂದುವರಿಸಿಕೊಂಡು ಬರುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದರ ಜೊತೆಯಲ್ಲಿ ಬಿತ್ತನೆ ಬೀಜ ಇರಲಿ ನೀವು ಕೊಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಬಹುಶಃ ನಾನು ಹೇಳಿಕೆ ಯಾಕಂತ ಹೇಳಿದರೆ ಕಳೆದ 5 ವರ್ಷಗಳಲ್ಲಿ ನಾನೆಲ್ಲ ನಮ್ಮ ರೈತ ಬಾಂಧವರು ನಾನು ಕೇಳುವಂಥದ್ದು, 5 ವರ್ಷದಲ್ಲಿ 1 ದಿವಸ ಆದರೂ ಕೂಡ ರೈತರು ಪ್ರತಿಭಟನೆ ಮಾಡಿದ್ದು ನೀವು ನೋಡಿದ್ದೀರಾ? ನಮ್ಮ ಹಿಂದಿನ ಸರ್ಕಾರ ಇದ್ದಾಗ 1 ದಿವಸ ಕೂಡ ನಮಗೆ ಬಿತ್ತನೆ ಬೀಜ ಸಿಕ್ಕಲಿಲ್ಲ, ನಮಗೆ ಮೆನ್ಯೂರ್ ಸಿಕ್ಕಲಿಲ್ಲ, ನಮಗೆ ಗೊಬ್ಬರ ಸಿಕ್ಕಲಿಲ್ಲ, ಬಿತ್ತನೆ ಬೀಜ ಕ್ವಾಲಿಟಿ ಸರಿ ಇಲ್ಲ. 1 ದಿವಸ ಕೂಡ ಸ್ಟ್ರೈಕ್ ಮಾಡಿದಂತಹ ರೈತ ಬಾಂಧವರು ಸ್ಟ್ರೈಕ್ ಮಾಡಿದಂತಹ ಒಂದು 5 ವರ್ಷದ ಅವಧಿ ಏನಾದರೂ ಇದ್ದಿದ್ದಲ್ಲಿ ಕಳೆದ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನಾನು ಇವತ್ತು ಹೇಳಿಕೆ ನಾನು ಯೋಚಿಸುವುದು. ಅಷ್ಟೇ ಬರಗಾಲವಿದ್ದರೂ ಕೂಡ ನಮಗೆ ಮೇವು ಇಲ್ಲ ಅಂತೇಳಿ ಎಲ್ಲಿಂದಲೂ ಕೂಡ ಆಗಲಿಲ್ಲ. ಬೇರೆ ದೇಶದ ಟ್ರೈನ್ನಲ್ಲಿ ಮೇವು ತರಿಸಿ ಗೋವುಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದಂತಹ ಒಂದು ಬಹುಶಃ ನಾನು ಯಾಕೆ ಇಲ್ಲಿಂದ ನಾನು ಚಾಮರಾಜನಗರ ಉಸ್ತುವಾರಿ ಆಗಿದ್ದೆ. ನಮಗೆ ಇಲ್ಲಿ ಭಾಷೆ ಮೇವುಗಳು ಅತಿ ಅಗತ್ಯ. ಎಲ್ಲಿಂದೆಲ್ಲ ತಂದು ಜನರಿಗೆ ಮೇ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಮೇವಿಗೆ ಕಡಿಮೆ ಆಗದ ರೀತಿಯಲ್ಲಿ ನೋಡುವಂಥ ವಿಚಾರ ಇವತ್ತು ನಾವು ಸಂಬಂಧ. ಆದ ಕಾರಣ ಕೃಷಿಗೆ ವಿಷಯ ಮಹತ್ವ ಕೊಟ್ಟಂಥ ಎಲ್ಲ ಯೋಜನೆಗಳು ಈ ಸರ್ಕಾರವು ಕೂಡ ಇವತ್ತು ಮುಂದುವರಿಸಿಕೊಳ್ಳುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಸನ್ಮಾನ್ಯ ಕುಮಾರಸ್ವಾಮಿ ಮತ್ತು ನಮ್ಮ ಪರಮೇಶ್ವರ್ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವ ಜೊತೆಯಲ್ಲಿ ಮುಂದಿನ ಬಜೆಟ್ನಲ್ಲಿ ಹೊಸದಾಗಿ ಬರುವಂಥ ವಿಚಾರ ಕೂಡ ಇವತ್ತಾಗುವಂಥವು. ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದಾಗ
ಬಹುಶಃ ಇವತ್ತು 68 ಲಕ್ಷ ರೈತರಿಗೆ ಉಪಕಾರವಾಗುವ ರೀತಿಯಲ್ಲಿ 10,000 ರೂಪಾಯಿ ಕೋಟಿ ಇವತ್ತು ಖರ್ಚು ಮಾಡಿ ರೈತ ಸಾಲ ಮನ್ನಾವನ್ನು ಕೂಡ ಸರ್ಕಾರ ಇವತ್ತು ಮಾಡಿದ್ದು ಕೂಡ ಇತಿಹಾಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದರಲ್ಲಿ ಭಾಳಷ್ಟು ಜನರಿಗೆ ಪ್ರಯೋಜನ ಆಯಿತು. ಭಾಳಷ್ಟು ನಮ್ಮಲ್ಲಿ ಡ್ರೈವರ್ ಇದ್ದ, ಅವನು ಹೇಳಿದ, ಸರ್ ನಾನು ಭಾಳ ಸಂಕಷ್ಟದಿದ್ದೆ, ನಾನು ಸಣ್ಣ ಮಟ್ಟದ ನಾನು ಲೋನ್ ತಗೊಂಡಿದ್ದೆ ಗದ್ದೆಯನ್ನು ತೋರಿಸಿ, ಈಗೇನಿಲ್ಲ, ಇದನ್ನು ಮನ್ನಾ ಮಾಡಿದ್ರೆ ನಾನು ಬಚಾವಾಗಿದೆ ಅಂತ ಹೇಳುವಂಥ ಹಲವಾರು ಯೋಜನೆ. ಇದೆಲ್ಲವೂ ಕೂಡ ಜನಪರವಾಗಿ ಆಲೋಚನೆ ಮಾಡಿಕೊಂಡು ಜನರಿಗೆ ಬೇಕಾಗುವಂಥ ಕಾರ್ಯಕ್ರಮ ಕೊಡುವಂಥದ್ದು. ಈ ಕಾರ್ಯಕ್ರಮ ಎಲ್ಲ ನಾನು ಸಮಗ್ರವಾಗಿ ಈ ಸಲವೂ ಕೂಡ ಇವತ್ತು ಕೊಡಲಿಕ್ಕೆ ಇವತ್ತು ಸರ್ಕಾರ ಇವತ್ತು ತೀರ್ಮಾನ ಮಾಡಿ ಇದನ್ನು ಬಹುಶಃ ಇನ್ನಷ್ಟು ಮುಂದುವರಿಸಿಕೊಂಡು ಬೇರೆ ಬೇರೆ ಯೋಜನೆಗಳು ಬಹುಶಃ ಮುಂದಿನ ಬಜೆಟ್ನಲ್ಲಿ ಖಂಡಿತವಾಗಿ ಇವತ್ತು ಬರ್ತದೆ ಎಂಬ ಆತ್ಮವಿಶ್ವಾಸ ನನಗಿದೆ. ಇದರ ಸಪ್ರಯೋಜನ ತಾವೆಲ್ಲ ಇವತ್ತು ಪಡೆಯುವಂಥ ವಿಚಾರ ಇವತ್ತು ಆಗಬೇಕು. ಈಗಾಗಲೇ ಬಹುಶಃ ನಾನೊಂದು ಸ್ಟೋರಿಗೆ ನ್ಯಾಯಬೆಲೆ ಅಂಗಡಿಗೆ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡೋ ಬಂದು ಹೇಳ್ತಾರೆ, ನಮಗೆ ವೈಟ್ ರೈಸ್ ಕೊಡ್ತಾರೆ, ನಮಗೆ ಬಾಯ್ಲ್ಡ್ ರೈಸ್ ಕಜ್ಜಿ ಅಕ್ಕಿ ಕೊಡಬೇಕಂತ ಕೇಳಿದರು ಪಜೀರಲ್ಲಿ. ನಾನು ಹೇಳಿದೆ, ನೀವು ಒಂದೇ ಒಂದು ಗದ್ದೆಯಲ್ಲಿ ನೀವು ನಾಟಿ ಮಾಡೋದಿಲ್ಲ, ಮತ್ತು ಕಜ್ಜಿಯಲ್ಲಿ ಎಲ್ಲಿಂದ ಸಿಕ್ಕುವಂಥದ್ದು? ನಮ್ಮ ರಾಜ್ಯಕ್ಕೆ ಬೇಕಾಗುವಂಥ ಅಕ್ಕಿಯಲ್ಲಿ 10% ನಮ್ಮ ರಾಜ್ಯದಲ್ಲಿ ಆಗೋದಿಲ್ಲ. ಎಲ್ಲ ಕೂಡ ಆಂಧ್ರ, ಛತ್ತೀಸ್ಗಢ, ಪಂಜಾಬ್ ಈ ಪ್ರದೇಶ ನಾವು ಅವರು ಬೆಳೆಸುವಂತಹ ಅಕ್ಕಿಯನ್ನು ಬಹುಶಃ ನಾವಿಲ್ಲಿ ಜನರಿಗೆ ಕೊಡುವಂಥ ವ್ಯವಸ್ಥೆಗೆ ನಮ್ಮವ್ರ ಬಗ್ಗೆ ಕೃಷಿ ಮತ್ತು ನಮ್ಮ ತೋಟ ನಾವು ಇದರ ಬಗ್ಗೆ ಅಷ್ಟು ಆಸಕ್ತಿ ಇವತ್ತು ಭಾಳ ಕಡಿಮೆ. ಭಾಳಷ್ಟು ಗ್ರಾಮ ನೋಡಿ ಗದ್ದೆ ಇದೆ, ಬರಡಾಗಿದೆ. ಗದ್ದೆ ಮಾಲೀಕರು ಮನೆಯಲ್ಲಿ ಮಂಗಳೂರು ಸಿಟಿಯಲ್ಲಿ ಮನೆ ಮಾಡಿದ್ದಾರೆ, ಮಕ್ಕಳು ಕಾಲೇಜ್ ಮಾಡ್ತಿದ್ದಾರೆ. ಇಲ್ಲಿ ಬರಡು ಭೂಮಿ ಇವತ್ತು ನಿಲ್ಲುವಂಥ ಅವಕಾಶ ಆಗಿದೆ. ಇದ್ದಂಥ ಕೆಲವು ಕಡೆಗಳಲ್ಲಿ ಬಿಲ್ಡಿಂಗ್ ಮತ್ತು ಮನೆಗಳು ಮತ್ತು ಫ್ಲ್ಯಾಟ್ ಇವತ್ತು ಕಟ್ಟುವಂಥ ಪರಿಸ್ಥಿತಿ ಎಲ್ಲ ಮಟ್ಟದ ಕೂಡ ಆಗಿದೆ. ನಾನು 2 ವರ್ಷ ಹಿಂದೆ ಲೀಲಾಕನ ಮನೆ ಹೋದಾಗ ನಾನು ವರ್ಷ ಯಾರ ಮ್ಯಾಂತ ಅವ್ರ ಹೆಸರೇನು, ಅವ್ರ ಮನೆಯಿಂದ ನಮಗೆ ತರಕಾರಿ ಎಲ್ಲ ನೇರವಾಗಿ ಗದ್ದೆಯಿಂದ, ನಂತರ ಹೋಗಲಿ ಗದ್ದೆವಿಲ್ಲ ಏನಿಲ್ಲದಂಥ ಪರಿಸ್ಥಿತಿ ಇವತ್ತು ಆಗಿದೆ. ಆದ ಕಾರಣ ಜನ ಇವತ್ತು ಕೃಷಿಗೆ ಸಂಬಂಧಪಟ್ಟಾಗೆ ವಿಶೇಷವಾದ ಮನೋಭಾವ ಹಮ್ಮಿಕೊಳ್ಳುವಂಥ ಜನಜಾಗೃತಿ ಇವತ್ತು ಮೂಡಿಸಬೇಕಾಗ್ತದೆ. ಅದು ನೀವೇ ಮಾಡಬೇಕಂತಲ್ಲ, ನೀವು ಜನರ ಮಧ್ಯೆ ಹೋಗಿ ಇದನ್ನು ಮೂಡಿಸುವಂಥ ಅವಕಾಶ ಆಗಬೇಕು. ಯಾವುದು ಲಾಭದಾಯಕ, ಯಾವುದು ಪ್ರಯೋಜನ ಆಗ್ತದೆ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ಒಂದು ಕೃಷಿ ಮಾಡುವಂಥ ಮನೋಭಾವವನ್ನು ಹಮ್ಮಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ನನ್ನ ಒಂದು ಸಲಹೆ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ, ಉತ್ತಮವಾದ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸದಸ್ಯರು ಇಲ್ಲಿದ್ದಾರೆ. ನನ್ನ ಸಲಹೆ ಏನಿದೆ ಅಂತ ಹೇಳಿದರೆ, ನಿಮ್ಮ ಗ್ರಾಮದಲ್ಲಿ ಕೃಷಿ ಇದ್ದಂದರೆ ಎಲ್ಲೇ ಒಂದು ಬರಡು ಭೂಮಿ ಇದ್ದರೆ, ಮುಂಚೆಯಲ್ಲಿ ಭತ್ತ ಬೆಳೀತಿದ್ರು, ಈಗ ಅಲ್ಲಿ ಯಾರು ಬೆಳೆದಿಲ್ಲ, ಅದನ್ನಾಗಿ ಬಿಟ್ಟು ಮಂಗಳೂರಿಗೆ ಅದು ಎಲ್ಲಿ ಯಾರು ಹೋಗಿದ್ದಾರೆ ಅಥವಾ ತಂದೆಯವರಿದ್ದಾರೆ, ಮಕ್ಕಳು ಯಾರಿಲ್ಲ ಅಂತ ಯಾವುದಾದೊಂದು ಪ್ರದೇಶ ಗದ್ದೆ ನಿಮ್ಮ ಈ ವ್ಯಾಪ್ತಿಯಲ್ಲಿ ಇದ್ದರೆ ಅದನ್ನು ನೀವು ಗುರುತಿಸಿಕೊಂಡು ಗದ್ದೆ ಮಾಲೀಕರ ಹತ್ರ ಪರ್ಮಿಷನ್ ಕೇಳಿ ಯಾವುದಾದೊಂದು ಕಾಲೇಜನ್ನು ಸಂಪರ್ಕಿಸಿ, ಅಲ್ಲಿ NSS ಘಟಕದವರನ್ನು ಸಂಪರ್ಕಿಸಿ ಆ ಮಕ್ಕಳಿಗೆ ಕರ್ಕೊಂಡು ಬಂದು ಅದನ್ನು ನೀರು ಹಾಕಿ ಹದ ಮಾಡಿ ನಾಟಿ ನೆಟ್ಟು ತೆಗೆದು ಮತ್ತು ಅಕ್ಕಿಯನ್ನು ಅವರೇ ಬಿಸಿ ಊಟಕ್ಕೆ ಉಪಯೋಗ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮದ ಅಧ್ಯಕ್ಷರದು ಮುಖ್ಯಸ್ಥ ವಹಿಸಬೇಕು. ಬಹುಶಃ ಕೊನೆಯ ಗ್ರಾಮದಲ್ಲಿ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ. ಕಾರ್ ಸ್ಟ್ರೀಟ್ನ ನಮ್ಮ ಟ್ರಾನ್ಸ್ಪೋರ್ಟರ್ ಮತ್ತು ಮಕ್ಕಳು ಮತ್ತು ನಮ್ಮ ಕೊನಾಜೆ ಮಾಡಿಸಿಕೊಂಡು ವಸಂತರನ್ನ ನವೀನ್ ಅವರು ಆಸಕ್ತಿ ವಹಿಸಿ ಅಲ್ಲಿ ಬರಡು ಭೂಮಿಯಾದವನ್ನು ಮಕ್ಕಳನ್ನು ತಂದು ಆದಿತ್ಯವಾರ ಸಂಪೂರ್ಣವಾಗಿ ಹದ ಮಾಡಿ ನೀರು ಹಾಕಿ ನೆಕ್ಸ್ಟ್ 15 ದಿವಸ ಮತ್ತೆ ಮಕ್ಕಳನ್ನು ತಂದು ಅಲ್ಲಿ ನಾಟ್ಯ ರೈತ ಸಂಘ ಜೊತೆ ನಾಟ್ಯವನ್ನು ಬೆಳೆಸಿ ಮತ್ತು ಅದು ದೊಡ್ಡದಾದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ಅದನ್ನು ಕಟ್ ಮಾಡಿ ಆ ಅಕ್ಕಿಯನ್ನು ಬಿಸಿ ಊಟಕ್ಕೆ ಅವರ ಶಾಲೆಯಲ್ಲಿ ಊಟ ಮಾಡಿ ಕಾಲೇಜಿನ ಮಕ್ಕಳಿಗೆ ಅದರಿಂದಲೇ ಊಟ ಬಡಿಸುವಂಥ ಐತಿಹಾಸಿಕ ಕಾರ್ಯಕ್ರಮ ಆಗಿದೆ. ಇದು ಎಷ್ಟು ದೊಡ್ಡ ಕ್ರಾಂತಿಕಾರಿ ಒಂದು ಬದಲಾವಣೆ ಅಂತ ಹೇಳಿದರೆ, ಅಲ್ಲಿ ಭೂಮಿ ಕೂಡ ಪುನರ್ಜನ್ಮ ಸಿಕ್ಕಿದಾಗ ಆಯಿತು, ಮಕ್ಕಳಿಗೆ ಕೂಡ ಒಂದು ಗ್ರಾಮೀಣ ಮಟ್ಟದ ಕೃಷಿ ಜೀವನ ಹೇಗೆ ಅಂತೇಳಿ ಪರಿಚಯ ಮಾಡಿಕೊಳ್ಳುವಂಥ ಅವಕಾಶ ಮಕ್ಕಳಿಗೆ ಕೂಡ ಬಂತು. ಅದರ ಜೊತೆಯಲ್ಲಿ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಅಕ್ಕಿ ಕೂಡ ಉಚಿತವಾಗಿ ಸಿಕ್ಕುವಂಥ ವ್ಯವಸ್ಥೆ ಆಯಿತು. ಇದೊಂದು ಕ್ರಾಂತಿಕಾರಿ, ಇದು ಕೃಷಿ ಇಲಾಖೆ ಕೂಡ ಸೇರಿಸ್ಕೊಳ್ಬೇಕು. ನಾನು ಹೇಳಿದ್ದೇನೆ, NSSಗೆ ಏನು ದುಡ್ಡು ಕೊಡ್ತೀರಿ, ಈ ದುಡ್ಡು ಇದಕ್ಕೆ ಉಪಯೋಗ ಮಾಡಿ. ಅದಕ್ಕೆ ಮಾಡಿ ಆ NSS ಮಕ್ಕಳ ಮುಖಾಂತರ ಈ ರೀತಿಯ ಟ್ರೈನಿಂಗ್ ಆದಲ್ಲಿ ಎಲ್ಲರಿಗೂ ಕೂಡ ಇದು ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಬಹುಶಃ ಕೃಷಿ ಇಲಾಖೆಯವರು ನಮ್ಮ ಗ್ರಾಮ ಪಂಚಾಯತಿನವರು ಆಸಕ್ತಿ ವಹಿಸಿಕೊಂಡು ಯಾವುದಾದ್ರೂ ಒಂದು ಕಾಲೇಜಿನಲ್ಲಿ ರೈತ ಸಂಘ ಮತ್ತು ಸೇರಿಸಿಕೊಂಡು ಮಾಡಿದರೆ ಒಂದು ಮಾದರಿಯಾದ ಕಾರ್ಯಕ್ರಮ ಕೊಟ್ಟಂಥ ಅವಕಾಶ ಆಗ್ತದೆ ಅಂತ ನಾನು ನಿಮಗೆ ಹೇಳಿಕೊಂಡು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ವಿಶೇಷದ ಅಭಿನಂದನೆ ಸಲ್ಲಿಸಿ ಬಹುಶಃ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಈ ಕೆಲಸವನ್ನು ಮಾಡಬೇಕು ಉದ್ದೇಶದಿಂದ ಈ ಕೆಲಸ ಹಮ್ಮಿಕೊಂಡಿದ್ದಾರೆ. ಜನ ಇವತ್ತು ಪ್ರಯೋಜನ ಪಡೆಯುವಂಥ ಅವಕಾಶ ಇವತ್ತು ಮುಂದೆ ಬಂದು ನಿಲ್ಲಬೇಕನ್ನೋದು ಕೂಡ ಹೇಳಿಕೆ ನಾನು ಇಚ್ಛಿಸ್ತೇನೆ.
ಈ ರೀತಿಯ ಕಾರ್ಯಕ್ರಮ ಆಗುವಾಗ ಸಣ್ಣ ಪುಟ್ಟ ತಪ್ಪಿಲ್ಲದ ರೀತಿ ನೋಡಿಕೊಳ್ಳುವುದು ಅಧಿಕಾರಿಗಳ ದೊಡ್ಡ ಜವಾಬ್ದಾರಿ. ಯಾಕಂತ ಹೇಳಿದರೆ ಜನಸಾಮಾನ್ಯರಿಗೆ ಅಂತ ಹೇಳಿದರೆ ನೀವು ಮಾಡಿದಂಥ ಉತ್ತಮವಾದ ಕೆಲಸ ನೋಡೋದಿಲ್ಲ, ಏನೋ ಸಣ್ಣ ಪುಟ್ಟ ತಪ್ಪಿದೆ ಅದನ್ನೇ ಹುಡುಕಿಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಆಗಿ ನಿಮ್ಮ ಕೆಲಸಕ್ಕೆ ಒಂದು ವ್ಯಾಲ್ಯೂ ಇಲ್ಲದ ಪರಿಸ್ಥಿತಿ ಇವತ್ತು ಆಗುವಂಥದ್ದು. ಅಂತ ಯಾವುದೇ ತಪ್ಪಿಲ್ಲದ ರೀತಿ ನೋಡೋದ ಜವಾಬ್ದಾರಿ ಒಂದು ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ. ಅದಕ್ಕೆ ನಾನು ಹೇಳಿದೆ, ಬಹುಶಃ ನನ್ನ ಹೆಸರಿರುವ ಸಂದರ್ಭದಲ್ಲಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯರ ಹೆಸರನ್ನು ಕೂಡ ಹಾಕಬೇಕು, ಆ ಹೆಸರನ್ನು ನೀವು ಕೈ ಬಿಡಬಾರ್ದು. ಮತ್ತು ಆ ಗ್ರಾಮ ಪಂಚಾಯತಿಯಲ್ಲಿ ಆಗುವಾಗ ಅಲ್ಲಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕಡ್ಡಾಯವಾಗಿ ಅಲ್ಲಿ ಇರಲೇಬೇಕು. ಇಲ್ಲದೆ ಏನಾಗುತ್ತೆ, ಇಲ್ಲಿ ನಾನು ನನ್ನ ಹೆಸರದ್ದು ಇನ್ವಿಟೇಷನ್ ಮಾಡಿದಾಗ ಇಲ್ಲಿಯ ಸಂಸದರ ಹೆಸರಿಲ್ಲದಿದ್ದಲ್ಲಿ ಜನ ಬಹುಶಃ ಏನಾಗಿರ್ತಾರೆ, ಅವರ ಅಭಿಮಾನಿಗಳು ಇರ್ತಾರೆ, ಅವರ ಪಕ್ಷದ ಒಂದು ಗ್ರಾಮದಲ್ಲಿ ಇರ್ತಾರೆ, ಅವ್ರೇನು ಎನಿಸ್ತಾರೆ ಇವ್ರು ಬೇಕಂತಲೇ ಗ್ರಾಮ ಪಂಚಾಯತ್ವನ್ನು ಹಾಕಲಿಲ್ಲ ಅಥವಾ ಈ ತಪ್ಪಾಭಿಪ್ರಾಯ ರಾಜ್ಯಕ್ಕೆ ಬರಲಿಕ್ಕೆ ಯಾರು ಕೂಡ ಅವಕಾಶವನ್ನು ಮಾಡಿ ಎಲ್ಲರನ್ನು ಸೇರಿಸಬೇಕು, ಎಲ್ಲರೂ ಕೂಡ ಬೇಕು, ಎಲ್ಲರಿಗೂ ಕೂಡ ಮಹತ್ವಪೂರ್ಣ ವಿಚಾರ ಆಗಬೇಕು. ಅದೇ ರೀತಿ ಇನ್ನೊಂದು ಕಡೆ ಹಾಕುವಾಗ ಯಾರೇ ಇರಲಿ ಅಲ್ಲಿ ಜನ ಯಾರನ್ನು ಆಯ್ಕೆ ಮಾಡಿ ಗೌರವ ಕೊಟ್ಟಿದ್ದಾರೆ ಆ ಎಲ್ಲ ಜನಪ್ರತಿನಿಧಿ ಸೇರಿಸಿಕೊಂಡು ಗ್ರಾಮದಲ್ಲಿ ಒಗ್ಗಟ್ಟು ಮೂಡಿಸುವ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಸೊ ಯಾರಿಗೂ ಜನರ ಮಧ್ಯೆ ಯಾವುದೊಂದು ಭಿನ್ನಾಭಿಪ್ರಾಯ ಬರೋದ ರೀತಿಯಲ್ಲಿ ಜನರ ಮಧ್ಯೆ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಚರ್ಚೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಅದು ಇಲಾಖೆ ಅಧಿಕಾರಿಗಳಿಗೆ ಇವತ್ತು ಜವಾಬ್ದಾರಿ ಆಗಬೇಕು. ಅದರ ಬಗ್ಗೆ ಭಾಳ ತಾವು ಎಚ್ಚರಿಕೆ ವಹಿಸಬೇಕೆಂದು ನಾನು ಹೇಳಿಕೆ ನಾನು ಬಯಸುವಂಥದ್ದು. ಆದ ಕಾರಣ ನಿಮ್ಮ ಇಲಾಖೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಅಥವಾ ನಮ್ಮ ಜಿಲ್ಲೆಯಲ್ಲಿ ನಿಮಗೆ ಏನು ಸಹಕಾರ ಬೇಕಾದರೆ ನಾವೆಲ್ಲ ಮುಂದೆ ನಿಂತು ನಿಮಗೆ ನಾನು ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ಇವತ್ತು ಸಚಿವನಾಗಿ ನಗರಾಭಿವೃದ್ಧಿ ಸಚಿವನಾಗಿ ಮತ್ತು ಹೊಸ ಸಚಿವನಾಗಿ ನಾನು ಪ್ರಥಮ ಬಾರಿಗೆ ಈ ನಮ್ಮ ಗ್ರಾಮ ಪಂಚಾಯತಿನ ಅಧಿಕೃತವಾದ ಕಾರ್ಯಕ್ರಮದಲ್ಲಿ ಪಾವೂರಲ್ಲಿ ಮಾಡುವ ಅತ್ಯಂತ ಸಂತೋಷ ವಿಚಾರ. ನನ್ನ ಪ್ರತಿಯೊಂದು ಚುನಾವಣೆಗೂ ಕೂಡ ನನಗೆ ಅತ್ಯಧಿಕ ಬಹುಮತ ಕೊಟ್ಟಂಥ ಒಂದು ಗ್ರಾಮ ಪಂಚಾಯತ್ ಆಗಿದೆ. ಈ ಸಲ ಎಷ್ಟು ಲೀಡ್ ಇಲ್ಲಿ 1270 ಲೀಡ್ ಕೊಟ್ಟಂಥ ಇದು ಸಣ್ಣ ಗ್ರಾಮ ಇದರಲ್ಲಿ. ಲಾಸ್ಟ್ ಟೈಮ್ ಎಷ್ಟು? ಲಾಸ್ಟ್ ಟೈಮ್ 1050. ಅಂದರೆ ಇಲ್ಲೂ ಕಳೆದ ನನ್ನ ಚುನಾವಣೆಗಿಂತಲೂ 200 ಮತಗಳು ಹೆಚ್ಚು ಕೊಟ್ಟಂಥ ಇವತ್ತು ಗ್ರಾಮ ಆಗಿದೆ ನನಗೆ. ಆ ಸಂದರ್ಭದಲ್ಲಿ ನಾನು ವಿಚಾರಕ್ಕಂತಲ್ಲ, ನಾವೇನು ಕೆಲಸ ಮಾಡಿದ್ದೇವೆ ಅದನ್ನು ಗುರುತಿಸಿಕೊಂಡು ನಮಗೆ ವಿಶೇಷವಾದ ಸಹಕಾರ ಕೊಟ್ಟಂಥ ಜನಸಾಮಾನ್ಯರು ಈ ಒಂದು ಗ್ರಾಮದವರು ಹೇಳಿಕೊಳ್ತಾ ಅವರನ್ನು ವಿಶೇಷವಾದ ಅಭಿನಂದನೆ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಿ ನಾನು ಇಚ್ಛಿಸಿ ಮುಂದಿನ ದಿನದಲ್ಲಿ ಕೂಡ ಈಗ ನಾನು ನಮ್ಮ ವಸತಿ ಸಚಿವನಾಗಿದ್ದುಕೊಂಡು ನಿಮ್ಮ ವಸತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಏನಿದೆ ಸಮಸ್ಯೆ ಏನಿದೆ, ಒಂದು 32,000 ಇನ್ಕಮನ್ನು ಜಾಸ್ತಿ ಮಾಡುವಂಥದ್ದು, ಅದಕ್ಕೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಬಜೆಟ್ನಲ್ಲಿ ಮುಖ್ಯಮಂತ್ರಿ ಚರ್ಚೆ ಮಾಡಿ ಜನರಿಗೆ ಪ್ರಯೋಜನ ಆಗುವಂಥ ಅನುಷ್ಠಾನ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ನಾನು ಇವತ್ತು ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಷಯ ಶುಭಾಶಯ ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ದೇವರ ಹೆಸರಿನ ಕಾರ್ಯಕ್ರಮ ಉದ್ಘಾಟಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಜೊತೆಗೆ ಕೃಷಿಕರು ಪಾವೂರಲ್ಲಿ ಬಹಳಷ್ಟು ಕೃಷಿಕರಿದ್ದಾರೆ. ಅವರು ಎಲ್ಲ ವಿಧದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತರಾದ ಕೃಷಿಕರಿದ್ದಾರೆ. ಎಲ್ಲ ಇಲಾಖೆಯ ಅಧಿಕಾರಿಯವರ ಗಮನಕ್ಕೆ ಪಾವೂರವರು ಬಂದರೆ ಖಂಡಿತವಾಗಿ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಬೇಕು ತಾವು. ಯಾಕಾಗಿ ಅಂತ ಹೇಳಿದರೆ ನಮ್ಮ ಪಾವೂರಿನ ಕೃಷಿಕರು ಎಲ್ಲ ಸಣ್ಣ ಜಾಗ ಇರುವಂಥ ಕೃಷಿಕರು. ಬೇರೆ ಕಡೆಯಲ್ಲಿ ಹೋದರೆ 20 ಎಕರೆ 30 ಎಕರೆ ತೋಟ ಗದ್ದೆ ಇರುವವರು, ಆದರೆ ನಮ್ಮಲ್ಲಿ 3 ಎಕರೆ 2 ಎಕರೆ ಇಷ್ಟೇ ಕೃಷಿಕರು ಜೀವನ ಮಾಡುವಂಥ ಒಂದು ಕೃಷಿಕರು ನಮ್ಮಲ್ಲಿರೋದು. ಹಾಗಾಗಿ ನಮ್ಮ ಗ್ರಾಮದ ಕೃಷಿಕರಿಗೆ ನಿಮ್ಮಲ್ಲಿ ಸಿಗುವಂಥ ಎಲ್ಲ ವ್ಯವಸ್ಥೆಗಳನ್ನು ತಾವು ಮಂಜೂರುಗೊಳಿಸಬೇಕಂತ ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತಾ, ಇವತ್ತು ಹೋಬಳಿ ಮಟ್ಟದ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ 3 ಇಲಾಖೆಯ ಸಚಿವರಾಗಿ ಕರ್ನಾಟಕ ರಾಜ್ಯದ ಶಾಸಕರಾಗಿ ಈ ರಾಜ್ಯದಲ್ಲಿ ಸದನ ಬಿರುದು ಪಡೆದಂಥ ಕೀರ್ತಿ, ಶಾಸಕರಾದ ಒಬ್ಬ ಮಗು ಇರುವಾಗಲೇ ಅದ ಒಂದು ಪ್ರಯೋಜನವನ್ನು ತೋರಿಸಿಕೊಟ್ಟಂಥ ರಾಜ್ಯಕ್ಕೆ, ಅದರ ಜೊತೆಗೆ ಆರೋಗ್ಯ ಸಚಿವರಾದಾಗ ದೇಶಕ್ಕೆ ಗಮನ ಸೆಳೆದು ಈ ದೇಶಕ್ಕೆ ಒಂದು ಆರೋಗ್ಯ ಸಚಿವರ ಏನು ಗೌರವತೆಯಲ್ಲಿ ತೋರಿಸಿಕೊಟ್ಟಂಥ ಸಚಿವರು, ಜೊತೆಗೆ ಆಹಾರ ಇಲಾಖೆಯಲ್ಲಿ ಸಹ
ಕೇಂದ್ರ ಸರ್ಕಾರ ಪುರಸ್ಕಾರ ಕೊಟ್ಟರು. 2 ಇಲಾಖೆಯಲ್ಲಿ ಪುರಸ್ಕಾರ ಕೊಡುವಾಗ ಖಂಡಿತವಾಗಿ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇರುವ ಸಂದರ್ಭ. ಆದರೆ ಸಾಧನೆಗೆ ಅಕ್ಷರ ಇಲ್ಲ. ಇಡೀ ದೇಶದಲ್ಲಿ 2 ಇಲಾಖೆಗೂ ಒಂದು ನಮ್ಮ ಸಚಿವರಿಗೆ ಕೇಂದ್ರ ಸರ್ಕಾರ ಪುರಸ್ಕಾರ ಕೊಟ್ಟದ್ದು ಈ ಕ್ಷೇತ್ರದ ಎಲ್ಲ ಮತದಾರರ, ಎಲ್ಲ ಜಾತಿ, ಎಲ್ಲ ಧರ್ಮದವರ ಒಂದು ಬಹಳಷ್ಟು ಗೌರವ ಅಂತ ಹೇಳಿ ನಾನು ಭಾವಿಸಿ, ಈಗ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವ ಈ 2 ಇಲಾಖೆಯಲ್ಲಿ ಸಹ ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ. ಕೇಂದ್ರ ಸರ್ಕಾರದ ಪುರಸ್ಕಾರ ಬರುವುದಾದರೆ ಅದು UT ಖಾದರ್ಗೆ ಅಂತ ಖಂಡಿತ ನಾನು ಹೆಮ್ಮೆಯಿಂದ ಹೇಳುವಂಥ ವಿಷಯ. ಹಾಗಾಗಿ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಚಿವರಲ್ಲಿ ಒಂದು ಮನವಿ, ನಮ್ಮ ಕೃಷಿಕರಿಗೆ ನಾನು 2 ವರ್ಷಗಳಿಂದ ಕೃಷಿ ಇಲಾಖೆಯಲ್ಲಿ ಒತ್ತಾಯ ಮಾಡ್ತಾ ಬಂದಿದ್ದೇನೆ. ಕೃಷಿ ಇಲಾಖೆಯವರು ಈ ಸಲ ಮೂಡಬಿದ್ರೆಗೆ ಕೊಟ್ಟಿದ್ದೀರಿ, ಮಂಗಳೂರು ಉತ್ತರಗೆ ಕೊಟ್ಟಿದ್ದೀರಿ. ಈ ಸಲ ನಮ್ಮ ಭತ್ತ ಕೊಯ್ಯುವ ಮಿಷನ್ ನಮ್ಮ ಕ್ಷೇತ್ರದಲ್ಲಿ ಇಲ್ಲ. ಹಾಗಾಗಿ ಭತ್ತ ಕಟಾವು ಮಿಷನ್ ಅಂದರೆ ಆ ಒಂದು ಮಿಷನನ್ನು ನಮ್ಮ ಸಚಿವರ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೆ ಸಿಗಲಿಲ್ಲ. ಈ ಹೋಬಳಿ ಮಟ್ಟಕ್ಕೆ ತಾವು ಖಂಡಿತವಾಗಿ ಈ ಸಲ ಆ ಒಂದು ವ್ಯವಸ್ಥೆಯನ್ನು ತಾವು ಕೃಷಿ ಇಲಾಖೆಯವರು ನಮ್ಮ ಕ್ಷೇತ್ರದ ಎಲ್ಲ ಕೃಷಿಕರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳುತ್ತಾ, ಈ ಸಲ ಯಾರಾದರೂ ಕೃಷಿಕರು ಮಳೆಗೆ ಹಾನಿಯಾದರೆ ಖಂಡಿತವಾಗಿ ನೀವು ಅದರ ಬಗ್ಗೆ ಗಮನ ಕೊಡಬೇಕು. ಜೊತೆಗೆ ಯಾರ್ದಾದರೂ ಹಸುಗಳು ಏನಾದರೂ ಸತ್ತು ಹೋದರೆ ಅದಕ್ಕೂ ಸಹ ಸರ್ಕಾರ ಈ ಸಲ ನಮ್ಮ ಹೊಸ ಸರ್ಕಾರ UT ಖಾದರ್ ಅವರು, ಕಂದಾಯ ಸಚಿವ ದೇಶಪಾಂಡ್ರವರು ಒಂದು ಹಸು ಸತ್ತರೆ 30,000 ರೂಪಾಯಿ ಯೋಜನೆ ಕೊಡುವಂಥ ಒಂದು ವ್ಯವಸ್ಥೆ ಸಹ ಈ ಸಲ ಮಾಡಿದ್ದಾರೆ. ಯಾರದಾದರೂ ಹಸು ಮರಣ ಹೊಂದಿದರೆ ಖಂಡಿತವಾಗಿ ಅದು ಸಹ ವಿವಿಯ ಮುಖಾಂತರ ನೀವು ತಿಳಿಸಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತಾ, ನಮ್ಮ ಸಚಿವರ ವಿಶೇಷವಾದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಗ್ರಾಮದ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟದಕ್ಕೆ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ಪಾವೂರು ಗ್ರಾಮದ ಜೊತೆಗೆ ಅಕ್ಕಪಕ್ಕದ ಎಲ್ಲ ಗ್ರಾಮದ ಕೃಷಿಕರು ಇಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲ ಕೃಷಿಗಳಲ್ಲಿ ಲಾಭದಾಯಕ ಆಗಲಿ. ಕೃಷಿಕರು ಖಂಡಿತವಾಗಿ ನಿಮ್ಮನ್ನು ಎಷ್ಟು ನಾವು ಅಭಿನಂದಿಸಲು ಸಾಕಾಗಲಿಕ್ಕಿಲ್ಲ. ಕೃಷಿಕರಿಂದಲೇ ಈ ದೇಶ ಉದ್ಧಾರ ಆಗುವುದು. ಕೃಷಿಕರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳುತ್ತಾ ಬರುವುದು ಹೊರತು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಇದುವರೆಗೆ ಆಗುವುದಿಲ್ಲ. ಅದಕ್ಕಾಗಿ ಎಲ್ಲ ಕೃಷಿಕರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಸಚಿವರಿಗೂ, ನಮ್ಮ ಹೆಸರು ಯಾರಾದರೂ ಹಾಕದಿದ್ದರೂ ಅದು ನಾವು ನಿಮ್ಮ ಹತ್ರ ಇರುವುದಿಲ್ಲ. ನಮ್ಮ ಮೇಲಧಿಕಾರಿ ನಮ್ಮ ಸಚಿವರು, ನಿಮಗೆ ಜಾಯಿಂಟ್ ಡೈರೆಕ್ಟರ್ ಅಥವಾ MD ಯಾರು ಇರ್ತಾರ, ಅದೇ ರೀತಿ ನಾವು ಏನಾದರೂ ನಮ್ಮ ಹೆಸರು ಕೆಳಗೆ ಮೇಲೆ ಆದರೆ ನಾವು ಬಂದು ನಮ್ಮ ಸಚಿವರ ಹತ್ರ ಹೇಳುವಾಗ ಅವರಿಗೆ ಮುಜುಗರ ಆಗ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ಹೇಳಿದ್ದು ಹೊರತು, ನಾವು ಹೇಳಿದ್ದಕ್ಕೆ ಮಾತ್ರ ನಿಮಗೆ ಹೇಳಿದ್ದು ಹೊರತು ಅವರಾಗಿ ಅದನ್ನು ನೋಡಿ ಹೇಳಿದ್ದಲ್ಲ. ನೀವು ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಸೀಮಾ ಮೇಲಿಂದ ಸೋದರವರ ಹೆಸರು ನಿಮ್ಮ ಪತ್ರದಲ್ಲಿ ಹಾಕಿಲ್ಲ. ಹಾಗಾಗಿ ಅವರು ಸಹ ನಿನ್ನೆ ಸಚಿವರ ಗಮನಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಈ ರೀತಿ ಆಗಬಾರದು ಅಂತ ತಮ್ಮಲ್ಲಿ ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರನ್ನು, ಇಲ್ಲಿ ಸೇರಿದ ಎಲ್ಲ ಜನಪ್ರತಿನಿಧಿಗಳನ್ನು, ಗೌರವಾನ್ವಿತ ಕೃಷಿಕರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಪಾವೂರು. ಈ ಒಂದು ಕಾರ್ಯಕ್ರಮ ನೀವು ಭಾವಿಸಬಹುದು ಮಂಗಳೂರು B ಹೋಬಳಿ ಮಟ್ಟದ ಕಾರ್ಯಕ್ರಮ. ಇದು ಮೂಲೆಯಲ್ಲಿರುವಂಥ ಕೊನೆಯ ಡೆಡ್ ಎಂಡ್ ಅಲ್ಲಿರುವಂಥ ಪಾವೂರಲ್ಲಿ ಮಾಡುವಾಗ ನಾವು ಖಂಡಿತವಾಗಿ ಆಶ್ಚರ್ಯ ಪಡಬೇಕು. ಇವಾಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೃಷಿ ಇಲಾಖೆಯ ಒಬ್ಬರ ಅಧಿಕಾರಿ ಜೊತೆ ಚರ್ಚೆ ಮಾಡುವಾಗ ಅವರು ಹೇಳ್ತಾರೆ, ಯಾವ ರಾಜಕೀಯದವರು ನನಗೆ ಪಾವೂರಲ್ಲಿ ಮಾಡಿ ಹೇಳಿದ್ದಲ್ಲ, ಸ್ವತಃ ಅವರೆಲ್ಲೇ ಇದ್ದಾರೆ ಸಾಕ್ಷಿಗೆ. ಅವರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನಾನು ಪಾವೂರು ನಾನೇ ಆಯ್ಕೆ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಪಾವೂರಲ್ಲಿ ಕಾರ್ಯಕ್ರಮ ಮಾಡುವಾಗ ಗ್ರಾಮ ಪಂಚಾಯತ್ ಸದಸ್ಯರು ಈ
ಪಂಚಾಯತ್ನ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಸಹಕಾರಿಯಾಗಿ ನಿಲ್ತಾರೆ ನಮಗಂತ ಉದ್ದೇಶದಿಂದ ಆ ಒಂದು ಜವಾಬ್ದಾರಿ ನಮಗೆ ಆ ಒಂದು ಗ್ರಾಮ ಪಂಚಾಯತ್ ಇದೆ ಅಂತ ಹೇಳಿ ಅದನ್ನು ಭಾವಿಸಿಕೊಂಡು ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಕ್ರಮ ಇಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ನಮ್ಮ ಮೇಲೆ ಇಷ್ಟಂತಹ ಭರವಸೆಗೆ ಖಂಡಿತ ನಾನು ಆಭಾರಿಯಾಗಿರ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಬಹಳಷ್ಟು ಕೃಷಿಕರ ವಿಚಾರದಲ್ಲಿ ಈಗ ತಾನೇ ನಮ್ಮ ಸಚಿವರು ಬರೋದಕ್ಕಿಂತ ಮುಂಚೆ ಬಹಳಷ್ಟು ವಿಚಾರದಲ್ಲಿ ನಿಮ್ಮ ಜೊತೆ ಮಾತಾಡಿದ್ದಾರೆ. ಖಂಡಿತವಾಗಿ ಕೂಡ ಕೆಲವರು ಭಾವಿಸಬಹುದು ಇದರಲ್ಲಿ ಏನಾದರೂ ನಮಗೆ ಫಲ ನಮಗೆ ಸಿಗ್ಬಹುದಾ. ಖಂಡಿತ ಬಹಳಷ್ಟು ವಿಚಾರದಲ್ಲಿ, ಮಿಷನ್ ವಿಚಾರದಲ್ಲಿ, ಸಬ್ಸಿಡಿ ವಿಚಾರ ಆಗಿರ್ಬೋದು, ಬಿತ್ತನೆ ಬೀಜದ ವಿಷಯದಲ್ಲಾಗಿರ್ಬೋದು, ಬಹಳಷ್ಟು ವಿಚಾರದಲ್ಲಿ ಅವರಿದ್ದಾನೆ ಚರ್ಚೆ ಮಾಡಿದ್ದಾರೆ. ಖಂಡಿತ ಮಳೆಯ ಸಮಯ ಬಹಳಷ್ಟು ರೈತರಿಗೆ ಈಗ ನಿಮ್ಗೆ ಗೊತ್ತಿರಬೇಕು 5 ನಿಮಿಷ ಬಿಡುವಿಲ್ಲದಂತ ಸಂದರ್ಭ. ನಾನೀಗ ತಾನೇ ಮಾತಾಡಿದೆ ಕೆಲವು ನಾಯಕರ ಜೊತೆ. ಈಗ ಮಳೆಯ ಸಂದರ್ಭದಲ್ಲಿ ಕೊಟ್ಟು ಆರ ಹಿಡ್ಕೊಂಡು ಕೆಲಸ ಮಾಡುವಂತ ಈ ಒಂದು ಸಂದರ್ಭದಲ್ಲಿ 2 ನಿರಂತರ 3 ಗಂಟೆ ನಿಂತಂತ ನಿಮ್ಮನ್ನು ಖಂಡಿತ ನಾವಿನ್ನು ತಡ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಸಚಿವರು ಬಂದಿದ್ದಾರೆ. ಕಳೆದ ಬಾರಿ ಆರೋಗ್ಯ ಸಚಿವರಾದಂತಹ ಸಂದರ್ಭದಲ್ಲಿ ಇದೇ ಪಾವೂರು ಗ್ರಾಮದಲ್ಲಿ ಬಹಳಷ್ಟು ದೊಡ್ಡ ಸ್ಟೇಜ್ ಅನ್ನು ಕಟ್ಟಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ನಾವು ಅವರಿಗೆ ಸನ್ಮಾನ ಮಾಡಿದ್ದೇವೆ. ಆದ್ರೆ ಇವತ್ತು ನಾವು ನಮ್ಮ ಗ್ರಾಮದ ಸರ್ವ ಧರ್ಮದವರ ವತಿಯಿಂದ, ಅವರ ಪರವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಎಲ್ಲ ನಮ್ಮ ಸದಸ್ಯರ ಒಕ್ಕೊರಲಿನ ಒಂದು ಇದರಿಂದ ನಾವು ಅವರಿಗೆ ಸಣ್ಣ ಮಟ್ಟದ ಏನಿಲ್ಲ ಒಂದು ಸಣ್ಣ ಸನ್ಮಾನ ನಾವು ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಮಾಡ್ಲಿಕ್ಕೆ ಒಂದು ಇದಿದ್ದೇವೆ. ಇದರ ಉದ್ದೇಶ ಬೇರೆ ಏನೂ ಅಲ್ಲ, ಅವರು ಸಚಿವರಾಗಿದ್ದಾರೆ ಅಂತ ಉದ್ದೇಶ ಅಲ್ಲ. ನಮ್ಮ ಕಣ್ಣಿಗೆ ಕಾಣುವಂತ ಬೇರೆ ಯಾವುದಲ್ಲ. ನಾವು ನಿಂತಂತ ಕಟ್ಟಡ ಆಗಿರ್ಬೋದು, ಇಲ್ಲಿ ಕೆಲವೊಂದು ಕಟ್ಟಡ ಇಲ್ಲಿ ಪಶು ಆಸ್ಪತ್ರೆ ಇರುವುದಂತ ಹೇಳುವಾಗ ಕೆಲವರು ಹೊರಗಡೆ ಅವರು ನಂಬುದಿಲ್ಲ. 6,000 ಚಿಲ್ಲರೆ ಜನಸಂಖ್ಯೆ ಇರುವಂತಹ ಈ ಸಣ್ಣ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಇದೆ ಅಂತ ಹೇಳುವಾಗ ಯಾರು ಕೂಡ ನಂಬುದಿಲ್ಲ. ಅಂಬೇಡ್ಕರ್ ಭವನ ಈಗ ತಾನೇ ಖಾಲಿಯಾಗಿ ನೀವು ನೋಡಿದ್ದೀರಾ. ಅದರೊಟ್ಟಿಗೆನೆ ಸಮುದಾಯ ಭವನ, ಇದೆಲ್ಲ ಪಾವೂರಿಗೆ ಬಂದಂತ 1 ರೂಪಾಯಿಯಿಂದ ಹಿಡಿದು 1 ಕೋಟಿಯವರೆಗೆ ದುಡ್ಡಿದ್ರೆ ಅದು ಅಪ್ಪ ಮಗ ಇಬ್ಬರ ದುಡ್ಡಲ್ಲದೆ ಬೇರೆ ಯಾವ ರಾಜಕೀಯದವರ ದುಡ್ಡು ಈ ಗ್ರಾಮಕ್ಕೆ ಬರಲಿಲ್ಲ ಅಂತ ಹೇಳಿ ಸಂದರ್ಭ ಹೇಳಿಕೊಳ್ಳುತ್ತಾ, ಅವರೆಲ್ಲ ನಮಗೆ ಇನ್ನೂ ಕೂಡ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಅಭಿವೃದ್ಧಿ ಆಗ್ಲಿಕ್ಕಿದೆ. ಈಗ ತಾನೇ ಸಂತೋಷ ವಿಷಯ ಅಂತ ಹೇಳಿದ್ರೆ ಹರೇಕಲ ಕಡವಿನಿಂದ ಅಡ್ಡೇರಿಗೆ ಸಂಪರ್ಕದ ಒಂದು ಸೇತುವೆ, ಅದು ನೀರಿನ ಡ್ಯಾಮ್. ನಮ್ಮ ಕೃಷಿಕರಿಗೆ ಶುಭ ಸುದ್ದಿ ಅಂತ ಹೇಳ್ಬೋದು. ಕೃಷಿಕರಿಗೆ ನಮ್ಮ ಕಿಲ್ಲೂರು ಇನೋಲಿ ಭಾಗದಲ್ಲಿರುವಂತಹ ಕೃಷಿಕರಿಗೆ ಹರೇಕದಲ್ಲಿ ಡ್ಯಾಮ್ ಕಟ್ಟಿದ್ರೆ ಖಂಡಿತವಾಗಿ ಕೂಡ ಯೋಚನೆ ಮಾಡಿದ್ರೆ ಪಾವೂರು ಗ್ರಾಮದಲ್ಲಿರುವಂತಹ ಕಿಲ್ಲೂರು ಮತ್ತು ಇನೋಲಿ ಪರಿಸರದ ಕೃಷಿಕರಿಗೆ ಬಹಳಷ್ಟು ನೀರಿನ ವಿಚಾರದಲ್ಲಿ ಲಾಭದಾಯಕ ಖಂಡಿತ ಆಗ್ತದೆ. ಸಂದರ್ಭ ಹೇಳಿಕೊಳ್ಳುತ್ತಾ 170 ಕೋಟಿ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಮನವೊಲಿಸಿ ಹರೇಕಲಿಂದ ಅಡ್ಯಾರಿಗೆ 170 ಕೋಟಿಯ ನೀರಾವರಿಯ ಒಂದು ಅಣೆಕಟ್ಟನ್ನು ಈಗ ತಾನೇ ಮಂಜೂರಾಗಿದೆ. ಬಹಳಷ್ಟು ಸಂತೋಷ ಆಗ್ತಾ ಉಂಟು. ಅದರೊಟ್ಟಿಗೆ ನಮ್ಮ ಸಚಿವರ ಮೇಲೆ ಮನವಿ ಅಂತ ಹೇಳಿದ್ರೆ ಹರೇಕಲದಿಂದ ಅಡ್ಯಾರಿಗೆ ಬಹಳ ಹತ್ತಿರವಾಗುವಂತಹ ಆ ಒಂದು ಸೇತುವಾದ ಸಂದರ್ಭದಲ್ಲಿ ನಮ್ಮ ಸಚಿವರು ಈ ಮುಂಚೆ ಹರೇಕಲಕ್ಕೆ ನಮ್ಮಲ್ಲಿ ಅರ್ಧದಲ್ಲಿ 48 ಲಕ್ಷದ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಖಂಡಿತ ಇನ್ನೊಂದು ಅರ್ಧದಷ್ಟು ನಮಗೆ ಬಾಕಿ ಇದೆ ನಾವು ಹರೇಕಲಕ್ಕೆ ಮುಟ್ಟುವಲ್ಲಿ. ಅದಕ್ಕೆ ನಾವು ಈ ಒಂದು ಡ್ಯಾಮ್ ಮತ್ತು ಈ ಒಂದು ಬ್ರಿಡ್ಜ್ ನಮಗೆ ಹರೇಕಲ ಮತ್ತು ಪಾವೂರು ಸಂಪರ್ಕಕ್ಕೆ ನೀವೊಂದು ದೊಡ್ಡ ಮನಸ್ಸು ಮಾಡಿ ಒಂದು ಗ್ರಾಂಟ್ ಕೊಟ್ರೆ ಖಂಡಿತ ನಮ್ಮ ಮಂಗಳೂರು ಪಾವೂರು ಗ್ರಾಮದ ಬಡಪಾಯಿ ನಾವು ಮಂಗಳೂರಿಗೆ ಹೋಗ್ಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ. ಸಂದರ್ಭದಲ್ಲಿ ನಿಮ್ಮನ್ನು ಮನವೊಲಿಸುತ್ತಾ ಅದರೊಟ್ಟಿಗೆ ಬಹಳಷ್ಟು ಬೇರೆ ಬೇರೆ ಅಭಿವೃದ್ಧಿ ಆಗ್ಲಿಕ್ಕಿದೆ. ನೀವು ಕೊಟ್ಟದ್ದಕ್ಕೆ ಸರ್ ನಾವು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೇವೆ. ಇಲ್ಲ ಸರ್, ಅದು ನಮಗೆ ಎಲ್ಲರ ಒಂದು ಒಕ್ಕರಲ್ಲೊಂದು ಆಸೆ ಆಗಿದೆ. ಅದರೊಟ್ಟಿಗೆ ನಿಮ್ಮ ತಂದೆ ಮತ್ತು ನೀವು ಮಾಡಿದಂತಹ ಒಂದು ಸಾಧನೆ ಖಂಡಿತ ಹೇಳಿದ್ದೇನೆ. ಇಷ್ಟೊಂದು ಹಾಲ್ ಇಲ್ಲಿಗೆ ಖಂಡಿತ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಭವನ ಉಂಟು, ಸಮುದಾಯ ಭವನ ಉಂಟು, ಈಗ ಹಿಂದುಗಡೆ ಸೇವಾ ಕೇಂದ್ರ ಎಲ್ಲಿ ಕೂಡ ಇಲ್ಲ. ಒಂದು ಪೋಸ್ಟ್ ಆಫೀಸ್ ಅವರಿಗೆ ತಿಂಗಳಿಗೆ ರೆಂಟ್ ಬರ್ತದೆ, ಆದರೂ ಕೂಡ ಉಚಿತವಾಗಿ ಅವರ ಸೂಚನೆ ಮೇರೆಗೆ ನನ್ನ ಹತ್ರ ಹೇಳಿದ್ರು. ಇದೆಲ್ಲ ರೆಂಟ್ ರೂಮ್ ಅಲ್ಲಿದ್ರು ಪೋಸ್ಟ್ ಆಫೀಸ್. ನನ್ನನ್ನು ಕರೆದು ಹೇಳಿದ್ರು, ಜನರಿಗೆ ಬೇಕಾದಂತ ಎಲ್ಲ ಸವಲತ್ತು ನಿನ್ನ ಗ್ರಾಮ ಪಂಚಾಯತ್ ಸುತ್ತಮುತ್ತಲು ನೀವು ಮಾಡಬೇಕಂತ ಅವರ ಸೂಚನೆ ಮೇರೆಗೆ ಒಂದೇ ಕೊಠಡಿಯ ಒಳಗಡೆ ಪೋಸ್ಟ್ ಆಫೀಸ್ ಇದೆ, VA ಆಫೀಸ್ ಇದೆ, ಲೈಬ್ರರಿ ಇದೆ, ಎಲ್ಲ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನನಗೆ ಸಲಹೆ ಸೂಚನೆ. ಅದು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ನಾನು ನಮ್ಮ ಕೊನಾಜಿ ಅಧ್ಯಕ್ಷರು ಇದ್ದಾರೆ, ನಾನು ಇದರಲ್ಲಿ ಮುಜುಗರ ಪಡ್ಲಿಕ್ಕೆ ಹೋಗುದಿಲ್ಲ. ಕಾಂಗ್ರೆಸ್ ನಲ್ಲಿ ನಿಂತು ಜಯ ಕಲಿಸಿದಂತ ಅವರ ನೆರಳಿನಲ್ಲಿ ನಿಂತ ಯಾರು ಚುನಾಯಿತ ಜನಪ್ರತಿನಿಧಿರ್ತಾರೆ ಖಂಡಿತವಾಗಿ ಕೂಡ ಅವರ ನೆರಳಲ್ಲಿ ಯಾರೆಲ್ಲ ನಾಯಕರು ಬೆಳೆಯುತ್ತಾರ ಖಂಡಿತ ಅವರ ಅವರ ದಾರಿಯನ್ನು ಖಂಡಿತ ಹಿಡಿತಾರೆ. ಅವರ ನೆರಳಲ್ಲಿ ಯಾವತ್ತೂ ಕೂಡ ನಾವು ಏನಾದರೂ ಒಂದು ಸಣ್ಣ ತಪ್ಪು
ಮಾಡಿದ್ರು ಕೂಡ ಮುಲಾಜಿಲ್ಲದೆ ಕಣ್ಣು ನೋಡಿ ನಮಗೆ ಒಂದು ಜೋರು ಮಾಡುವಂತ ಒಬ್ಬ ಸಚಿವರು ಖಂಡಿತ ಖುಷಿ ಆಗ್ತಾ ಉಂಟು. ಯಾವುದೊಂದು ಸಣ್ಣ ತಪ್ಪು ಮಾಡುವಾಗ ನಮಗೆ ಅವರಿಗೆ ಹೆದರಿಕೆ ಆಗ್ತದೆ. ಒಂದು ಫೋನ್ ಮಾಡಿ ಏನಾದ್ರೂ ಇಲ್ಲಿ ಗಲಾಟೆ ಆದ್ರೆ, ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ, ಏನಾದ್ರೂ ನಾನು ಮುಸಲ್ಮಾನನಾಗಿ ಮುಸಲ್ಮಾನ್ ಪರವಾಗಿ ಫೋನ್ ಮಾಡಿದ್ರೆ ಜೋರು ಮಾಡುವಂತ ಒಬ್ಬ ನಿಷ್ಠಾವಂತ ಸಚಿವ ಬಹಳ ಹೆಮ್ಮೆಯಿಂದ ಎದೆ ಮೇಲೆ ಕೈ ಇಟ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನ್ಯಾಯ ಯಾರ ಪರವಾಗಿದೆ, ಏನಾದ್ರೂ ವಿರುದ್ಧವಾಗಿ ಅವರ ಎಷ್ಟು ಹತ್ತಿರದ ಸ್ನೇಹಿತರಾದ್ರೂ ಕೂಡ ವಿರುದ್ಧವಾಗಿ ಯಾವುದೇ ಒಬ್ಬ ನಾಯಕ ನಡೆದ್ರೆ ಖಂಡಿತವಾಗಿ ಕೂಡ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಚುನಾವಣೆ ಆಸೆ ಇಲ್ಲದೆ ಎದುರಿಸುವಂತ ಒಬ್ಬ ಧೀಮಂತ ನಾಯಕ ಹೇಳಲಿಕ್ಕೆ ನನ್ನ ಸಣ್ಣ ಮಟ್ಟಿನ ಯುವಕನಾದ್ರೂ ಕೂಡ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿಕೊಳ್ಳುತ್ತಾ ನಾವೊಂದು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಜನಪ್ರತಿನಿಧಿ ಸೇರಿ ಅವರಿಗೊಂದು ಸನ್ಮಾನ ಮಾಡ್ಲಿಕ್ಕೆ ನಮಗೆ ಅನುವು ಮಾಡಬೇಕಂತ ಸಂದರ್ಭ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾವಯವ ಕೃಷಿಗೆ ಪೂರಕವಾದ ಕಾರ್ಯಕ್ರಮ